ಕಾಂಗ್ರೆಸ್ನಿಂದ ನಿರಂತರ ಹಿಂದೂ ವಿರೋಧಿ ನೀತಿ ಆಗ್ತಾನೇ ಇದೆ ಅಂತ ನಳಿನ್ ಕುಮಾರ್ ಕಟೀಲ್ ಆರೋಪ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ರಾಜ್ಯದಲ್ಲಿ ಹಿಂದೂ ಪರ ಕಾನೂನು ತಂದಾಗ ಕಾಂಗ್ರೆಸ್ ಪ್ರತಿ ಬಾರಿಯೂ ವಿರೋಧ ಮಾಡಿದೆ. ಮತ ಬ್ಯಾಂಕ್ಗಾಗಿ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಅನುಸರಿಸಿದೆ. ಧರ್ಮಗಳ ಮಧ್ಯೆ ಒಡಕು ತಡೆಗೆ ಮತಾಂತರ ಕಾಯ್ದೆ ತಂದಾಗ ಅದಕ್ಕೂ ವಿರೋಧ. ದೇವಸ್ಥಾನಗಳಿಗೆ ಸ್ವಾಯತ್ತತೆ ತರುವ ಕಾನೂನಿಗೂ ವಿರೋಧ. ಕಾಂಗ್ರೆಸ್ಸಿಗೆ ಹಿಂದೂ ಮತಗಳು ಬೇಕೇ ಬೇಡವೇ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಟಿಪ್ಪು ಜಯಂತಿ ಯಾಕೆ ತಂದರು? ಯಾರನ್ನ ಸಂತೃಪ್ತಿಪಡಿಸಲು ಶಾದಿ ಭಾಗ್ಯ ತಂದರು? ಕೇವಲ ಒಂದು ಮತಧರ್ಮಕ್ಕೆ ಹಲವು ಯೋಜನೆಗಳನ್ನು ತಂದು ಸಮಾಜದಲ್ಲಿ ಒಡೆದಾಳುವ ನೀತಿಯನ್ನು ತಂದಿರುವುದೇ ಕಾಂಗ್ರೆಸ್. ಕೇವಲ ದೇವಸ್ಥಾನದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರೇ ವಕ್ಫ್ ಬೋರ್ಡ್, ಕ್ರಿಶ್ಚಿಯನ್ ಮಂಡಳಿಗಳ ಬಗ್ಗೆ ನಿಮ್ಮ ಮೌನಮೈಕೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೂ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಏನಿದೆ ಇದು ಸ್ಪಷ್ಟ ಆಗ್ತಾಯಿದೆ. ಕಾಂಗ್ರೆಸ್ನವರು ಸ್ಪಷ್ಟಪಡಿಸಬೇಕು, ನಮಗೆ ಹಿಂದೂಗಳ ಮತ ಬೇಕೋ ಬೇಡೋ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ನಿರಂತರ ಎಲ್ಲ ವಿಚಾರಕ್ಕೂ ಹಿಂದೂ ವಿರೋಧಿ ನೀತಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಟಿಪ್ಪು ಜಯಂತಿ ತಂದರು? ಯಾರ ಸಂತೃಪ್ತಿಗೋಸ್ಕರ ತಂದರು? ಶಾದಿ ಭಾಗ್ಯ ಯಾಕೋಸ್ಕರ ತಂದರು? ಎಲ್ಲಿಂದ ಹಣ ಕೊಟ್ಟರು? ಕೇವಲ ಒಂದು ಮತಕ್ಕೆ ಯೋಜನೆಗಳನ್ನು ತಂದ್ರಿ? ಒಂದು ಮತಧರ್ಮದವ್ರಿಗೆ ಸಂತೃಪ್ತಿ ಆಗೋದಕ್ಕೋಸ್ಕರ ಜಯಂತಿಗಳನ್ನು ಆಚರಣೆ ಮಾಡಿದ್ರಿ? ನೀವು ಈ ಸಮಾಜವನ್ನು ಒಡೆದಾಡಿದವರು ನೀವು. ಇವತ್ತು ಹಿಂದೂ ಸಮಾಜಕ್ಕೆ ಬಿಡುಗಡೆ ಆಗಬೇಕಾದ ದೇವಸ್ಥಾನಗಳ ಹಕ್ಕುಗಳನ್ನು ಕೇಳಿದರೆ ಅದಕ್ಕೆ ವಿರೋಧ. ಯಾಕೆ ನೀವು ವಕ್ಫ್ ಬೋರ್ಡ್ ಬಗ್ಗೆ ಮಾತನಾಡೋದಿಲ್ಲ? ಯಾಕೆ ಕ್ರೈಸ್ತ ಮಂಡಳಿ ಬಗ್ಗೆ ಮಾತನಾಡೋದಿಲ್ಲ? ಹೇಳಿದ್ರೆ ಹಿಂದೂ ವಿರೋಧಿ ನೀತಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ. ಎರಡನೇದು, ಈ ರಾಜ್ಯದಲ್ಲಿ ಗೂಂಡಾಗಿರಿಯ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಎರಡನೇದು, ಈ ರಾಜ್ಯದಲ್ಲಿ ಗೂಂಡಾಗಿರಿಯ